ನಮ್ಮ ತಂದೆ ತಾಯಿ ನನಗೆ ಯಾಕೆ ಇಷ್ಟು ಕಾಡ್ತಾ ಇದೆ ಅಂದರೆ, ನಮ್ಮದು ಒಂದೇ ಮನೆ ಇತ್ತು, ದೊಡ್ಡ ಮನೆ ಇತ್ತು ನಮ್ಮ ತಂದೆ ಇದ್ದಾಗ. ಅದನ್ನ ಈಗ 2 ಮನೆ ಮಾಡಿದ್ದೀವಿ. ನಮ್ಮ ತಾಯಿ ಮಾಡಿಕೊಟ್ಟಿದ್ದಾರೆ. ಈಗ 2 ಮನೆ ಮಾಡ್ಬಿಡ್ತೀನಪ್ಪ ನಾ ಇದ್ದಂಗೆ, ನಾನು ಹೋದ್ಮೇಲೆ ನೀವು ಮಾಡ್ಕೊಂಡ್ರೆ ಬೇರೆ ಬೇರೆ ಆಗ್ಬಿಟ್ರು ಅಂತ ಹೇಳ್ತಾ ಅಂದ್ಬಿಟ್ಟು ಅವ್ರು ನಮ್ಮ ಮನೆಗೆ ಕೊಟ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋದ್ರು. ಅಲ್ಲೇ ಒಂದಿನ ನಾನು ಕರೆದು ಹೇಳ್ತೇನೆ, ಅಪ್ಪ ನೀನು ಎಡಗಡೆ ನಿನ್ನ ಹೆಗಲಿಗೆ ನನ್ನ ಮಗುನ ಹಾಕಿದ್ದೀನಪ್ಪ, ನಿನ್ನ ತಮ್ಮನ ಅವ್ನು ನೋಡ್ಕೊ, ಅವ್ನು ಚೆನ್ನಾಗಿ ನೋಡ್ಕೊಳಪ್ಪ ಅಂತ. ಅಲ್ಲಿಂದ ನಮ್ದು ಅಪ್ಪು ಪಿಕ್ಚರ್ ಶುರು ಆಯ್ತು ನಮ್ದು. ನೋಡಿ ನನಗೆ ಕೊನೆಗೆ ಏನು ಅನ್ಸ್ಬಿಡ್ತು ಅಂದರೆ, ಒಂದು ದಿವಸ ಕರೆಕ್ಟ್ ನನ್ನ ಕೈಲಿ ಆಗಲಿಲ್ಲಮ್ಮ, ನೀರೇ ನೋಡ್ಕೊಂಡು ಅವ್ರ ಜೊತೆ ಮಲಗಿಸ್ಬಿಟ್ಟು ಬಂದ್ಬಿಟ್ಟೆ ನೋಡಿ ನಾನು. ಇದು ನನ್ನನ್ನು ತುಂಬ ಕಾಡ್ತಾ ಇದೆ. ಇದನ್ನು ಹೇಗೆ ತೀರಿಸ್ಕೋಬೇಕು ಅಂದರೆ, ಈ ಥರ ಕೆಲಸಗಳು ಮಾಡ್ಕೊಂಡು ಈ ಥರ ಏನೋ ಮರಗಳು ಹಾಕಿ ಗಿಡ ಹಾಕಿ ಎಲ್ಲೋ ಅಭಿಮಾನಿಗಳಿಗೆ ಹೆಸರು ತಂದು ಕೊಡಬೇಕು ಅಂತ ಒಂದು ಆಸೆ ಬಂದ್ಬಿಡ್ತು ನನಗೆ. ಪ್ರಪಂಚದ ಯಾರೇ ಅಭಿಮಾನಿಗಳು ಇಷ್ಟೊಂದು ಮರ ಗಿಡಗಳು ಈ ಕಾಲದಲ್ಲಿ ಹಾಕ್ತಾ ಇದ್ದಾರೆ ಅಂತ ಬಂದು ನನಗೆ ತೋರಿಸಿದ್ದ ಅವನು. ಕಾಡಿಂದ ಎಲ್ಲ ಬಂದು ಒಂದು ಗಂಧದ ಗುಡಿ ಒಂದು ಟೀಸರ್ ತೋರಿಸಿ, ಹೇಗಿದೆ ರಾಘಣ್ಣ ಅಂತ. ಚೆನ್ನಾಗಿದೆ, ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನು ಕೊಡ್ಬೋದು ರಾಘಣ್ಣ ಅಂತ ಕೇಳಿದ್ರು. ನಮ್ಮ ತಂದೆ ಗಂಧದ ಗುಡಿ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಎಲ್ಲ ಜೀವಿಗಳು ಬಂದು, ಕ್ರಿಮಿಗಳು ಜೀವಿಗಳು ಬಂದು ಕೇಳುತ್ತಂತೆ ಮನುಷ್ಯನ, ಅಲ್ಲಪ್ಪ ಈ ಭೂಮಿ ನಿಮ್ಗೋಸ್ಕರ ಕಂಡುಹಿಡಿದಿರೋದಲ್ಲ, ನಮ್ಮ ಎಲ್ಲರಿಗೂ ಸೇರಿ ಕಂಡುಹಿಡಿದೆ, ನಿನಗೇನು ಹಕ್ಕಿದೆ ಇದನ್ನು ನಾಶ ಮಾಡೋಕ್ಕೆ ಅಂತ ಆ ಜೀವಿಗಳು ಬಂದು ಕೇಳಿದ್ರೆ ನೀವೇನು ಮಾತಾಡ್ತೀರಾ ಅಂತ ಹೇಳ್ತದಂತೆ ಅವೆಲ್ಲ. ಅದಕ್ಕಾಗಿ ಹೊರಟಿದೆ ಅಂತ ಅನ್ಸುತ್ತಪ್ಪ ಈ ಸಿನಿಮಾ ನೋಡಿದಾಗ. ಈ ಥರ ಬೇಕಾಗಿತ್ತು ನನಗೆ. ಈ ಒಂದು ಸಿನಿಮಾ ಈ ಥರ ಒಂದು ಹೇಳಬೇಕು ಅಂತ ಬಂದಿದೆ. ಇನ್ನೇನು ಇದರಿಂದ ಒಂದು ಫೀಚರ್ ಫಿಲಿಮೋ ಇಲ್ಲ ರಿಲೀಸ್ ಮಾಡಿ ಸಂಪಾದನೆ ಮಾಡಬೇಕನ್ನೋದು ಇರಲಿಲ್ಲ ಅವನಿಗೆ. ಈ ಥರ ಒಂದು ಸಿನಿಮಾ ಮಾಡಿ ಹೋಗಿದ್ದೇನೆ, ಏನೋ ಹೇಳಬೇಕು ಅಂತ ಬಂದಿದ್ನೋ ಏನೋ ಅಂತ ಅನ್ಸುತ್ತೆ. ನೀನು ಹೇಳಾಯ್ತು, ನೀ ಬಂದ್ಬಿಡು ಅಂತ ಅದು ಅವ್ರದ್ದು ಮುಗಿಸ್ಕೊಂಡು ಕರ್ಕೊಂಡು ಹೋಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.